ದೇಶದಲ್ಲಿರುವ ಹಿಂದುತ್ವ ಮತ್ತು ಕಾರ್ಪೊರೇಟ್ ಅಕ್ರಮ ಕೂಟಗಳ ಆಡಳಿತವು ಸಂವಿಧಾನ ವಿರೋಧಿಯಾಗಿದೆ. ಇದು ಕಾರ್ಮಿಕರ ಐಕ್ಯತೆಗೆ ಧಕ್ಕೆ ತರುತ್ತದೆ. ಬಂಡವಾಳಗಾರರ ಆಡಳಿತವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಆಹಾರ ಧಾನ್ಯಗಳ ಮೇಲೆ ಜಿಎಸ್ಟಿ ಏರಿಕೆಯಿಂದ ದಿನಗೂಲಿ ಕಾರ್ಮಿಕರ ಮೇಲೆ ದಾಳಿ ನಡೆಸುತ್ತಿದೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲ್ಲಾಗರ ಇಂದು ಉಡುಪಿಯಲ್ಲಿ ನಡೆದಂತಹ ಜಾಥಾದಲ್ಲಿ ಮಾತನಾಡ್ತಾ ಇದ್ರು. ಕಾರ್ಮಿಕರು ಐಕ್ಯತೆಯಿಂದ ಹೋರಾಟ ಮಾಡಬಾರದು ಅಂತ ಬಯಸುತ್ತೇವೆ. ಕಾರ್ಮಿಕರು ಐಕ್ಯತೆಯಿಂದ ಒಗ್ಗಟ್ಟಾಗಿ ಎಲ್ಲ ಧರ್ಮದವರು ಜಾತಿಯವರು ಒಂದಾಗಿ ಹೋರಾಟ ಮಾಡಿದ್ರೆ ಈ ಸರ್ಕಾರಕ್ಕೆ ಕಾರ್ಮಿಕರಿಗೆ ಕೊಡಬೇಕಂತ ಎಲ್ಲ ಸೌಲಭ್ಯಗಳು ಕೊಡಬೇಕಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸರ್ಕಾರ ಇವತ್ತು ಬಯಸುವುದೇನಂತ ಹೇಳಿದ್ರೆ ಕಾರ್ಮಿಕ ವರ್ಗ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬಾರದು ಅನ್ನುವಂತ ರೀತಿ ಅದು ಎಲ್ಲಾ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಎಚ್ಚರದಿಂದಿರಬೇಕಾಗುತ್ತೆ. ನಾವು ಹೋರಾಟ ಮಾಡಿದ್ರೆ ಮಾತ್ರನೇ, ನಾವು ಐಕ್ಯತೆಯಿಂದ ಇದ್ರೆ ಮಾತ್ರನೇ, ಜಾತಿ ಮತ ಪಂಥ ಭೇದಗಳನ್ನು ಮರೆತು ಹೋರಾಟ ಮಾಡಿದ್ರೆ ಮಾತ್ರನೇ ನಮ್ಮ ಹಕ್ಕುಗಳನ್ನು ಉಳಿಸಿಕೊಳ್ಳಿಕ್ಕೆ